ಧರ್ಮತಡ್ಕದಲ್ಲಿ ರಂಗಚೇತನದ ತೃತೀಯ ವರ್ಷದ ಚಿತ್ತಾರ ರಂಗ ಶಿಬಿರಕ್ಕೆ ಸಂಭ್ರಮದ ಚಾಲನೆ. ಕಾಸರಗೋಡಿನ ರಂಗಚೇತನದ ವತಿಯಿಂದ ಕನ್ನಡ ಶಾಲಾ ವಿದ್ಯಾರ್ಥಿಗಳ ರಂಗ ಕೌಶಲ್ಯಗಳ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆಯೋಜಿಸಲಾಗುವ ರಂಗದ ರಂಗೋಲಿ ಚಿತ್ತಾರ 2024 ತ್ರಿದಿನ ಸನ್ನಿವಾಸ ಶಿಬಿರ ಧರ್ಮತಡ್ಕದ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯಲ್ಲಿ ಬುಧವಾರ ಆರಂಭಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ತುಳು ರಂಗ ಚಲನಚಿತ್ರ ನಟ ರವಿ ರಾಮಕುಂಜ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಮಕ್ಕಳಿಗಾಗಿ ಅಧ್ಯಾಪಕರು ಆಸಕ್ತಿ ವಹಿಸಿ ಮಾಡುತ್ತಿರುವ ಇಂತಹ ಕಾರ್ಯಚಟುವಟಿಕೆ ಶ್ಲಾಘನೀಯ. ಗಡಿನಾಡಿನಲ್ಲಿ ಮಕ್ಕಳ ಪ್ರತಿಭೆಯ ಪ್ರೇರೇಪಣೆಯ ಜೊತೆಗೆ ಕನ್ನಡದ ಉಳಿವಿಗಾಗಿ ಶ್ರಮಿಸುತ್ತಿರುವ ಬಹುದೊಡ್ಡ ಕೊಡುಗೆ ಎಂದರು. ಈ ಒಂದು ಶಿಬಿರ ನಿಮ್ಮೆಲ್ಲರಿಗೂ ನಿಮ್ಮ ಬಾಳನ್ನು ಬೆಳಗಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಅದೇ ರೀತಿ ಈ ಶಾಲಾ ರಕ್ಷಕರಿಗೂ ಅಧ್ಯಾಪಕ ಮಿತ್ರರಿಗೂ ಎಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುವ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.